ಪೂಜ್ಯ ಪುತ್ತಿಗೆ ಶ್ರೀಪಾದರ ಶುಭಾಶೀರ್ವಾದದೊಂದಿಗೆ ಅಮೆರಿಕದ ಹುಸ್ಟೋನ್ ಮಹಾನಗರದ ಶ್ರೀ ಪುತ್ತಿಗೆ ಮಠದಲ್ಲಿ ರಾಮನವಮಿ ನಿಮಿತ್ತ ಉದಯಾಸ್ತ ಅಖಂಡ ಭಜನೆ ದ್ವೀಪ ಪ್ರಜ್ವಲಿಸಿ ಚಾಲನೆ ನೀಡಲಾಯಿತು. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಭಗವತ್ಪ್ರೀತಿಗೆ ಅತ್ಯಂತ ಸುಲಭ ಉಪಾಯವಾಗಿದೆ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೆಯಲಿ ಎಂದು ಕಿದಿಯೂರು ವಿದ್ವಾನ್ ರಾಮದಾಸ್ ಭಟ್ ಹಾರೈಸಿದರು. ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಾಚಾರ್ಯ ಹಾಗೂ ಮುಖ್ಯ ಅರ್ಚಕರಾದ ರಘುರಾಮ್ ಭಟ್ ಮತ್ತು ಬಾಲಕೃಷ್ಣ ಭಟ್ ಉಪಸ್ಥಿತರಿದ್ದರು. ದಿನಪೂರ್ತಿ ನಡೆಯುವ ಈ ಸುಂದರ ಕಾರ್ಯಕ್ರಮ ಹುಸ್ಟೋನ್ ಮಠದ ವೈಶಿಷ್ಟ್ಯ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಮೊದಲ ಬಾರಿಗೆ ಅಮೆರಿಕದ ಫೀನಿಕ್ಸ್ ನಗರದ ಪುತ್ತಿಗೆ ಮಠದಲ್ಲಿ ಶತ ಚಂಡಿಕಾ ಯಾಗದ ಪೂರ್ವಭಾವಿಯಾಗಿ ಪುತ್ತಿಗೆ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಈ ಸಂವತ್ಸರದ ಕೊನೆಯ ದಿನವಾದ ಏಪ್ರಿಲ್ 13ರಂದು ಉಡುಪಿಯ ವೈದಿಕ ವಿದ್ವಾಂಸರಿಂದ ವಿಶ್ವಕ್ಕೆ ಬಾಧಿಸಿದ ಸಮಸ್ತ ವ್ಯಾಧಿ ಪರಿಹಾರಕ್ಕಾಗಿ ಶಾಸ್ತ್ರೋಕ್ತ ವಿಧಿವಿಧಾನದಂತೆ ನಾಗತನು ತರ್ಪಣ ನಡೆಯಿತು.